ನೇಪಾಳದ ಕಠ್ಮಂಡು ವಿಮಾನ ನಿಲ್ದಾಣದಲ್ಲಿ ವಿಮಾನವು ಮೇಲೇರುವಾಗ ಹಳಿತಪ್ಪಿ ಬಿದ್ದು ಹಾಗೆಯೇ ಸುಟ್ಟು ಉರಿದು ಬೂದಿಯಾಗಿದೆ. ವಿಮಾನದ ಪೈಲಟ್ ಸಹಿತ ವಿಮಾನದಲ್ಲಿದ್ದ 19 ಮಂದಿ ಸಜೀವ ಸುಟ್ಟು ಹೋಗಿದ್ದಾರೆ. ನೇಪಾಳದ ತ್ರಿಭುವನ್ ವಿಮಾನ ನಿಲ್ದಾಣದಲ್ಲಿ ಎಂದು ಈ ಅವಘಡ ನಡೆದಿದೆ. ಶೌರ್ಯ ಏರ್ಲೈನ್ಸ್ಗೆ ಸೇರಿದ್ದಂಥ ಸಣ್ಣ ವಿಮಾನ, ಪೈಲಟ್ ಸಹಿತ ವಿಮಾನದಲ್ಲಿ 19 ಮಂದಿ ಇದ್ದರು. ವಿಮಾನವು ಮೇಲೇರುವ ಹಂತದಲ್ಲಿ ತನ್ನ ಗತಿ ತಪ್ಪಿಕೊಂಡು ಬಿದ್ದಿದೆ, ಉರಿದು ಬಿದ್ದಿದೆ. 19 ಜನರು ಜೀವಂತವಾಗಿ ಸುಟ್ಟು ಹೋಗಿದ್ದಾರೆ.